ನಮ್ಮ ಇನ್ನಿ ಕುಂದಾಪುರ ತಾಲೂಕು ಉಡುಪಿನಂಚಿನ ಕಮಲಶಿಲೆಗೆ ಅವೇ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಗ ನಮ್ಮ ಇನ್ನಿ ಬೈದ ಬಂದಲೆ ನಮ್ಮ ಇತ್ತೆ ಕಮಲಶಿಲೆ ಇರ್ದು ಒಂಜಿ 2 ಕಿಲೋಮೀಟ್ರ್ ಇಂಚಿ ಬನ್ನಾಗ ಒಂಜಿ ಎದುರು ಬನ್ನಾಗ ನಮಕ್ ಸುಪಾಶ್ವ ಗುಹಾಲಯ ಬಂದು ತಿಕ್ಕೊಂಡು ನಮಕ್ ಒಂಚ ಕಾಡದ ನಡುಟು ಬರೋಡು ನಮಕ್ ಚೂರು ಅಲ್ಲ ಬನ್ನಾಗ ಸುಪಾಶ್ವ ಗುಹಾಲಯ ತಿಕ್ಕೊಂಡು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಮ್ಮ ನೀನೇ ನನ್ನ ಲಿಂಗರೂಪಿಣಿ. ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಮ್ಮ ನೀನೇ ನನ್ನ ಲಿಂಗರೂಪಿಣಿ. ನಿನ್ನ ಧ್ಯಾನವ ಮಾಡುತ್ತ ಕಮಲಶಿಲೆಗೆ ಬಂದೆ ಅಮ್ಮ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಮ್ಮ ನೀನೇ ನನ್ನ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಯಾನಿಕ್ಲ ಸಂದೀಪ್ ಮರಳಿ ಕುಡ್ಲ ಕ್ರಿಯೇಟಿವ್ ಹಬ್ಬರ್ದು ನಮ್ಮ ಇನ್ನಿ ಕುಂದಾಪುರ ತಾಲೂಕು ಉಡುಪಿನಂಚಿನ ಕಮಲಶಿಲೆಗೆ ನಮಗೆ ಬೈದ ಅವೇ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಗ ನಮ್ಮ ಇನ್ನಿ ಬೈದ ಇಂದು ನಮಕ್ ಒಂಜಿ ಕುಚ್ಚಾ ನದಿ ಪನ್ಪಿನ ಒಂಜಿ ನದಿತ ಬದಿ ಟುಪ್ಪುನಂಚಿನ ಒಂಜಿ ದೇವಸ್ಥಾನ. ಮಸ್ತ್ ಪುರಾತನమైన ಇತಿಹಾಸನ್ಲ ಹೊಂದುದುಂಡು. ಅಂಚನೆ ನಮಕ್ ಈ ಬರ್ಸದ ಟೈಮುಡು ಒಂಜಿ ಸತಿ ಆಂಡಲ ದೇವೇರ್ನ ಪಾದ ಮುಟ ನೀರು ಬತ್ತದು ಪೋಪುಂಡು. ಅವೇ ಮುಲ್ತೊಂಜಿ ಮಲ್ಲ ವಿಶೇಷ ವರ್ಷ ಗೊರಾಂಡಲ ಬರ್ಪುಂಡು. ಅಂಚನೆ ದೇವೇರ್ನ ಒಂಜಿ ದೇವೇರು ಎಂಚ ಉದ್ಭವ ಬಂಡ ನಮಕೊಂಜಿ ಲಿಂಗದ ಎಂಜಿನೆ ಒಂಜಿ ಕಮಲದ ರೂಪಡು ಉಪ್ಪುನಂಚಿನ ಲಿಂಗದ ರೂಪಡು ಉದ್ಭವತಿನಂಚಿನ ಮೂರ್ತಿ. ಬಲೆ ನಮ್ಮ ದೇವೇರ್ನ ದರ್ಶನ ಪಡೆದು ಬರ್ಕ ಬಲೆ ಉಲೈ ಪೋದ್ ಬರ್ಕ ಬಲೆ. ನೀನೇ ಧೈರ್ಯವು ನೀನೇ ಶಕ್ತಿಯು ನನ್ನ ಈ ಬಾಳಿಗೆ ನೀನೇ ಸ್ಫೂರ್ತಿಯು. ಕರುಣಾಮಯಿನಿ ನನ್ನ ಪೊರೆವ ತಾಯಿನಿ ಈ ಜೀವನ ನಡೆಸೋ ದೇವಿನಿ. ಮನ ಶ್ರೀ ಚರಣದಲ್ಲಿ ನೆಲೆಸಿರೆ ತನುವುದು ನಿನ್ನಾದಯದಿ ನಿಂತಿರೆ ಕುಬ್ಜಾ ತೀರವಾಸಿ ಶ್ರೀಕರಿ ಕರುಣಿ. ಹುಲಿವಾನಸದಿ ಅಭಯದ ಕರ ವರದಾತೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಮ್ಮ ನೀನೇ ನನ್ನ ಲಿಂಗರೂಪಿಣಿ. ಧ್ಯಾನವ ಮಾಡುತ್ತ ಕಮಲಶಿಲೆಗೆ ಬಂದೆ ಅಮ್ಮ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಮ್ಮ ನೀನೇ ನನ್ನ ಲಿಂಗರೂಪಿಣಿ.
ब्राह्मी दुर्गा परमेश्वरी भक्तोद्धारिणी भवभयहारिणी ब्राह्मी दुर्गा परमेश्वरी विद्यादायिनी बुद्धिप्रदायिनी कमलशिले पुरवासिनी विद्यादायिनी बुद्धिप्रदायिनी कमलशिले पुरवासिनी कुब्जातीरनिवासिनी खररट्टदैत्यसंहारिणी कुब्जातीरनिवासिनी खररट्टदैत्यसंहारिणी संकटकळव्याघ्रवाहिनी संकटकळव्याघ्रवाहिनी बिंकदि पोरलिंगरूपिणी विद्यादायिनी बुद्धिप्रदायिनी कमलशिले पुरवासिनी विद्यादायिनी बुद्धिप्रदायिनी कमलशिले पुरवासिनी ಬಂದುಲೆ ನಮ್ಮ ಇತ್ತೆ ಕಮಲಶಿಲೆ ಇರ್ದು ಒಂಜಿ 2 ಕಿಲೋಮೀಟ್ರ್ ಇಂಚಿ ಬನ್ನಾಗ ಒಂಜಿ ಎದುರು ಬನ್ನಾಗ ನಮಕ್ ಸುಪಾಶ್ವ ಗುಹಾಲಯ ಬಂದು ತಿಕ್ಕೊಂಡು ನಮಕ್ ಒಂಚ ಕಾಡದ ನಡುಟು ಬರೋಡು ನಮಕ್ ಚೂರು ಅಲ್ಲ ಬನ್ನಾಗ ಸುಪಾಶ್ವ ಗುಹಾಲಯ ತಿಕ್ಕೊಂಡು ಒಂದು ಜೋಗಿ ನಕಲಿಗೆ ಸಂಬಂಧಪಟ್ಟಿನ ಒಂಜಿ ಗುಹೆ ಮುಲ್ಪ ನಮಕ್ ಪಂಡ ನಮಕ್ ದುಂಬುದ ಕಾಲಡ್ ಪಿಲಿ ಬರ್ಪುಂಡು ಇತ್ತೆಲ್ಲ ಪಿಲಿ ಬರ್ಪುಂಡಿಗೆ ಪಿಲಿ ಬತ್ತ ಪೋಪುಂಡು ಅಂಚ ಒಂಜಿ ಗುಹೆ ಉಂಡು ಒಂದು ಸಾಧಾರಣ ಒಂಜಿ 150 ಅಡಿ ತಾತ ದೂರ ಪೋಪಿನಾತ ಫೀಟ್ ತಾತ ದೂರ ಪೋನಾಗ ಒಂಜಿ ಗುಹೆ ತಿಕ್ಕೊಂಡು ನಮಲ ಪೋಯಿ ಆ ಗುಹೆ ತಡೆ ಪೋದು ಬರ್ಕ ಅಂಚನೆ ಐತ ವಿವರಣೆನು ನಿಕ್ಲೆಗ್ ಮುಲ್ಪದ ರಾಘವೇಂದ್ರ ಜೋಗಿ ಪನ್ಪಿನಾರುಲ್ಲೇರು ಆರು ನಿಕ್ಲೆಗ್ ವಿವರಣೆನು ಸಂಪೂರ್ಣ ವಿವರಣೆ ಗುಹೆ ತೊಲಾಯ್ದೇನು ಕೊರ್ಪೇರು ಅಂಚನೆ ಮುಲ್ಪ ನಮಕ್ ಒವ್ವೇ ಟ್ರಸ್ಟ್ ದಾವಡು ಅತನ ಗೌರ್ಮೆಂಟ್ ದಾವಡು ಅತನ ಬೇತೆ ದೇವಸ್ಥಾನ ದಾವಡು ಒವ್ವೇ ಹೆಲ್ಪ್ಲ ಮೊಕ್ಲೆಗ್ ಇಜ್ಜಿ ಮೊಕ್ಲೆಗ್ ಖಾಲಿ ಮುಲ್ಪ ಬತ್ತಿನ ಭಕ್ತಾದಿಲು ಕೊರ್ಪಿನ ಒಂಜಿ ಕಾಣಿಕೆರ್ದೆ ಮೊಕ್ಲೆಗ್ ಒಂಜಿ ಮೊಕ್ಲ ಜೀವನ ಆವಡು ಬೊಕ ಮೊಕ್ಲೆಗ್ ಮುಲ್ಪ ಹೆಲ್ಪ್ ಆಪಿನ ಅಂಚಿನ ಉಪ್ಪುನು ಖಾಲಿ ಒಂಜಿ ಭಕ್ತಾದಿಲು ಬರ್ಪಿನ ಒಂಜಿ ಕಾಸಿರ್ದೆ ಅಕ್ಲೆಗ್ ಹೆಲ್ಪ್ ಆಪಿನಿ ಅಂಚ ಅದು ನಿಕುಲ್ಲ ಬಲೆ ನಿಕ್ಲೆಗ್ ವಿಡಿಯೋ ನೆಟ್ ತೊಜ್ಪವ ಅಂಚ ಬಲೆ ನಮಲ ಒಂಜಿ ಗುಹೆಗ್ ತೂದು ಬರ್ಕ ಹಾರು ನಿಕ್ಲೆಗ್ ಐತ ಸಂಪೂರ್ಣ ವಿವರಣೆನ ಕೊರ್ಪೇರು ಬಲೆ ಪೋಯಿ ನಾವೀಗ ಕಮಲಶಿಲೆ ದೇವಸ್ಥಾನದ ಹಾದಿ ಹೋಗ್ತಾ ಇದ್ದೀವಿ. ಇದೆಲ್ಲ ದೈವ ನಿರ್ಮಿತವಾಗಿ ಬಂದಿರೋದು.
ಮಾನವ ನಿರ್ಮಿತ ಅಲ್ಲ. 2000 ಇತಿಹಾಸ ಇದೆ. ಜೋಗಿ ಪರಂಪರೆ, ಕಾಲಭೈರವ ಸಿದ್ದೇಶ್ವರ, ಗುಪ್ಪಿ ಗುವಾಲಯ, ಕಮಲಶಿಲೆ 5-6 ತಲೆಮಾರಿಂದ ಈ ಸೇವೆ ಮಾಡ್ಕೊಂಬಂದಿದ್ದೀವಿ. ಅಲ್ಲಿ ಬಂದವರು ಎಲ್ಲರೂ ಬರೋದಿಲ್ಲ, ತಾಯಿ ಕರೆದವರು ಇಲ್ಲಿ ಬರ್ತಾರೆ. ಇದು ಅಲ್ಲಿಂದ ಒಂದು 2 ಕಿಲೋಮೀಟ್ರು ದಟ್ಟ ಕಾಡಿನ ಮಧ್ಯದಲ್ಲಿದೆ. 100 ಮರ ಇದ್ದರೂ ಒಂದು ಬೇರು ಸಹ ಕೆಳಗಡೆ ಬಂದಿಲ್ಲ. ದೈವ ನಿರ್ಮಿತವಾಗಿ ಬಂದಿರೋದು. 100 ಮಾಹಿತಿ ಕಥೆಗಳ ಹೇಳ್ತೀವಿ. 106 ವರ್ಷದ ಇತಿಹಾಸ ಉಂಟು ಇಲ್ಲಿ. ಬನ್ನಿ ಒಳಗಡೆ ಹೋಗೋಣ. ಪಂಚೆ ಬಿಡಿ ಪಪ್ಪ, ಪಂಚೆ ಬಿಡಿ ಪಪ್ಪ, ಪಂಚೆ ಪಂಚೆ ಬಿಡಿ. ಇಲ್ಲಿ ಭೈರವ ಅಣ್ಣ ಶೂಟ್ ಮಾಡಿ. ಭೈರವ ಸಾಕ್ಷಾತ್ ಈಶ್ವರ ಪ್ರತಿಷ್ಠಾಪನೆ, ಶಕ್ತಿಪೀಠ, ನಂದಿ ಬೆಳೀತಾ ಇದೆ. ಬುಲ್ ನ್ಯಾಚುರಲ್ ಅನುದಿನ ಇಲ್ಲಿ ಸೇವೆ ಮಾಡ್ತೀವಿ. ಬೇಡ್ಕೊಳ್ಳಿ. ನಾಥ ಪರಂಪರೆ ಪೂಜೆ, ಕಾಲಭೈರನ ಮಕ್ಕಳು ನಾವು ಜೋಗಿಗಳು, ಯೋಗಿ ಆದಿತ್ಯನಾಥ ಫಾಲೋವರ್ಸ್. ಬೇಡ್ಕೊಳ್ಳಿ, ಪ್ರಸಾದ ತಗೊಳ್ಳಿ. ರೆಡ್ ಕಲರ್ ಮತ್ತು ವಿಶೇಷವಾದ ಕಲ್ಲುಗಳು ಇದು. ಬನ್ನಿ, ಇದು ವಿಶೇಷವಾದ ಕಲ್ಲುಗಳು. ಜಂಬಿಟ್ಕೆ ಅಂತೀವಿ. ನ್ಯಾಚುರಲ್ ಆಗಿ ಬಂದಿರೋದು ಎಲ್ಲ. ನ್ಯಾಚುರಲಿ ಗುವೆ ಮನುಷ್ಯ ಮಾಡಿರೋದಲ್ಲ. ಎಷ್ಟು ಶತಮಾನ ಅಂತ ಹೇಳೋಕ್ಕಾಗಲ್ಲ. ನಾವೊಂದು 1000 ವರ್ಷ ಇತಿಹಾಸ ಹೇಳೋದು. 3-4 ತಲೆಮಾರಿಂದ ನಮ್ಮ ಸೇವೆ ಇದು. ಬನ್ನಿ. ಮತ್ತೊಂದು ವಿಶೇಷ, ಕಲ್ಲಿನಲ್ಲಿ ಒಂಥರ ಗೋಲ್ಡ್ ಶೈನಿಂಗ್ ಥರ ಕಾಣುತ್ತೆ. ಗೋಲ್ಡ್ ಶೈನಿಂಗು ಮತ್ತು ಸಿಲ್ವರ್ ಶೈನಿಂಗು 2 ರಾಕು ಕಾಣಿಸುತ್ತೆ. ಎಲ್ಲ ದೈವ ನಿರ್ಮಿತ, ನ್ಯಾಚುರಲಿ ಬಂದಿರೋದು. ಮಾನವ ನಿರ್ಮಿತ ಅಲ್ಲ, ದೈವ ನಿರ್ಮಿತ. ಬನ್ನಿ. ಹೌದು. ತಲೆ ಹೊಡಿತದೆ ಜೋಪಾನ. ಇಲ್ಲಿ ತಾಯಿ ವೈಷ್ಣವಿ ಥರ ಮುಂದೆ ಟಾರ್ಚ್ ಒಂಚೂರು ಈ ಚಂದ ಹಿಡೀರಿ ಅಣ್ಣ, ಈ ಚಂದ. ಲಕ್ಷ್ಮೀ ಸರಸ್ವತಿ ಕಾಳಿ ಜೈ ಮಾತಾಜಿ ಥರ, ವೈಷ್ಣವಿ ಥರ ಅನುದಿನ ಸೇವೆ ನಡೀತದೆ. ಸ್ವಂತ ಖರ್ಚಲ್ಲಿ ಅಯ್ಯ, ದೇವಸ್ಥಾನದಿಂದ ಸಹಾಯ, ಗೌರ್ಮೆಂಟ್ ಸಹಾಯ ಇಲ್ಲ. ಭಕ್ತರೇ ನಮಗೆ ದೇವರು. ಅನ್ನೋದಿನ ಅಂತ ಹೇಳೋಕ್ಕಾಗಲ್ಲ. ಸಮ್ಮರಲ್ಲಿ 2 ಸಲ ಭಕ್ತರು ಬರ್ತಾರೆ, ಕಾಣಿಕೆ ರೂಪದಲ್ಲಿ ಸಹಾಯ ಮಾಡಿ ಹೋಗ್ತಾರೆ. ಅಭಿವೃದ್ಧಿನೂ ಮಾಡ್ತಾಯಿದ್ದೀವಿ. ತುಂಬ ಭಕ್ತರಿಂದ ಅಭಿವೃದ್ಧಿನೂ ಆಗಿದೆ. ಮತ್ತು ಈ ದೇವರಿಗೆ ಮಣ್ಣು ಹಾಕಬೇಕು. 48 ದಿನಕ್ಕೆ ತಂದೆಯವರು ಮಾಡ್ತಾರೆ. 85 ವರ್ಷ ತಂದೆಯವರು ಪೂಜೆ ಮಾಡ್ತಾರೆ. ಅವರಿಲ್ಲ ಅಂದರೆ ನಾನು ಮಾಡ್ಕೊಂಡು ಹೋಗ್ತೀನಿ. ಬೆಳಗ್ಗೆ 9 ಗಂಟೆಗೆ ಬಂದಿರ್ತೀವಿ, 4:15 ಗಂಟೆಗೆ ಇಲ್ಲಿರ್ತೀವಿ. ದಟ್ಟ ಕಾಡಲ್ಲ, ಅದಕ್ಕೆ ಟೈಮಿಂಗ್ಸ್ ಮಾಡ್ಕೊಂಡಿದ್ದೀವಿ. ದೇವರಿಗೆ ಮಣ್ಣು ಹಾಕಬೇಕು, ಮೃತ್ತಿಕೆ ಥರ ಮಣ್ಣು. ಆದಿಶಕ್ತಿಗೆ ಪೂಜೆ ಮಾಡೋರು ನಾವು, ಜೋಗಿ ಪರಂಪರೆ, ಮತ್ತು ಭೈರವನ ಪೂಜೆ ಮಾಡೋರು. ಬನ್ನಿ. ಅದು ಡೈಲಿ ಮಾಡಬೇಕು. ಮೆತ್ತನೆ ಮಾಡೋದು ಡೈಲಿ ಇಲ್ಲ, 48 ಡೇಸಿಗೆ. ಪೂಜೆ ಪುನಸ್ಕಾರ ಡೈಲಿ ಹಾಕ್ಬೇಕು. ನಿಮ್ಮ ಕುಡ್ಲದಲ್ಲಿ ನೆಲ್ಲಿ ತೀರ್ಥ ಉಂಟು. ಅದು ಡಿಫಿಕಲ್ಟ್. ಇದು ಸ್ವಲ್ಪ ಈಸಿ ಇದೆ. ಸ್ವಲ್ಪ ಇದು ಯಾರು ಬೇಕಾದ್ರೂ ಇಲ್ಲಿ ಬರ್ಬೋದು. ಮತ್ತೆ ಆ ದಿನ ಈ ದಿನ ಅಂತ ಇಲ್ಲ. ಮಳೆಗಾಲದಲ್ಲಿ 1-2 ತಿಂಗಳು ಕಷ್ಟ ಆಗ್ಬೋದು. ಬಾಕಿ ಟೈಮಲ್ಲಿ ಯಾವ ದಿನ ಬೇಕಾದ್ರೂ ಬರ್ಬೋದು. ನೆಲ್ಲಿ ತೀರ್ಥದಲ್ಲೆಲ್ಲ ಡೇಟ್ ಎಲ್ಲ ಉಂಟು. 6 ತಿಂಗಳು ಬರ್ಲಿಕ್ಕಿಲ್ಲ, ಹಾಗೆಲ್ಲ ಅಂತ ಉಂಟು. ಮತ್ತೆ ಇದು ವಿಶೇಷ ಶುದ್ಧ ಜಲ, ನಾಗತೀರ್ಥ ಅಂತ ಹೆಸರು. ಅನಾದಿಯಲ್ಲಿ ಗಂಗೆ ಗೌರಿ ಅಂತ ಕೆರೆ, ನಾಗದೇವರು ಇರೋಕ್ಕೋಸ್ಕರ ನಾಗತೀರ್ಥ ಅಂತ ಹೆಸರಿಟ್ಟಿದ್ದೀವಿ. ತುಂಬ ಪವರ್ಫುಲ್ ತೀರ್ಥ. ಈ ತೀರ್ಥ ಹೋಗದೆ ಕಮರ್ಷಿಯಲಲ್ಲಿ ತಾಯಿಗೆ ನೈಸರ್ಗಿಕವಾಗಿ ಸ್ನಾನ ಆಗೋದಿಲ್ಲ. ಈ ತೀರ್ಥ 500 ಅಡಿಯಿಂದ ಕೆಳಗಡೆ ದೇವಸ್ಥಾನಕ್ಕೆ ಹೋಗಬೇಕು, ಸರ್ಪತೀರ್ಥ ಅಂತ. ಮತ್ತು ಇದು ಯಾರು ಮುಟ್ಟಬಾರ್ದು. ಅದೇ ಅವರು ಇವರು ಬಂದು ಮುಟ್ಲಿಕ್ಕೆ ಅವಕಾಶ ಇಲ್ಲ. ಏಪ್ರಿಲ್ 15 ಬಂದರೆ ಇಲ್ಲಿ ಹರಿತಾ ಇರುತ್ತೆ, ಆವಾಗ ನೀವು ಮುಟ್ಬೋದು, ಮನೆಗೆ ಕೊಂಡು ಹೋಗ್ಬೋದು. ಹರಿಯುವ ನೀರಿಗೆ ದೋಷ ಇಲ್ಲ, ಇನ್ನೊಂದು ಸಂಪ್ರದಾಯ ಇದೆ. ಅದೀಗ ನಿಂತ ನೀರು ಪೂಜೆ ಪುನಸ್ಕಾರಕ್ಕೆ ತೊಂದರೆ ಆಗುತ್ತಂತ ಮುಟ್ಲಿಕ್ಕೆ ಕೊಡದಂತ ಒಂದು ಸೂಚನೆ ಕೊಟ್ಟಿದ್ದೀವಿ ಅಷ್ಟೇ. ಯಾರು ಮುಟ್ಟೋದಿಲ್ಲ. ಆಲ್ರೆಡಿ ಅಲ್ಲಿ ಭಟ್ರ ತೀರ್ಥ ಕೊಟ್ಟು ಬಿಡ್ತಾರೆ ಜೋಗಿಗಳು. ಅದಾದ್ಮೇಲೆ ಮತ್ತೆ ಪದೇ ತಗೊಳ್ಳೋಕೆ ಅವಶ್ಯಕತೆ ಇರೋದಿಲ್ಲ. ಇದು ನೀರು ಹೀಗಿರುತ್ತೆ. ಇನ್ನೊಂದು 1 ತಿಂಗಳು ಕಮ್ಮಿ ಆಗುತ್ತೆ. ಲಾಸ್ಟ್ ಮೇ ಅಲ್ಲ, ಮತ್ತೆ ಮಳೆ ಬಂದ್ಬಿಡತ್ತೆ, ಅವಾಗ ಸರಿದು ಹೋಗುತ್ತೆ, ಕೆಳಗಡೆ ಹೋಗುತ್ತೆ. ನಿಮ್ಮ ಕಾರ್ ತನಕ ಹೋಗ್ತಾ ಇದೀವಿ ಈಗ. ನಿಮ್ಮ ಕಾರ್ ಇದೆಯಲ್ಲ, ಡೌನಿಗೆ ಹೋಗ್ತಾ ಇದೀವಿ ಈಗ. ಕಮರ್ಷಿಯಲ್ 500 ಅಡಿ ಎತ್ತರಕ್ಕೆ ಬಂದ್ರಿ ನೀವು. ಇಲ್ಲೊಂದು ತಾಯಿ 40-50 ವರ್ಷದ ಹಿಂದೆ ತಪಸ್ಸು ಮಾಡಿದ ಅಮ್ಮ, ಪಾರ್ವತಮ್ಮ ಅಂತ. ಈಗ ಸಮಾಧಿ ಆಗಿದ್ದಾಳೆ. ವರದಳ್ಳಿ ಸೀತಾಸ್ವಾಮಿ ಶಿಷ್ಯ ಅಂತೆ. ನಮ್ಮ ಪೂರ್ವಿಕರ ಮನೆ ಇತ್ತು ಇಲ್ಲೇ.
ಆ ತಾಯಿನೆಲ್ಲ ಚಂದ ನೋಡ್ಕೊಂಡ್ರು. ಒಂದು ತುತ್ತು ಊಟನೂ ಇದ್ದಿಲ್ಲ, ಗಿಡಮೂಲಿಕೆ ಹಾಲು ಹಣ್ಣು ಎಲ್ಲ ಕೊಟ್ಟು ಆ ತಾಯಿನೆಲ್ಲ ನೋಡ್ಕೊಂಡಿದ್ದಾರೆ. ಸಮಾಧಿ ಆಗಿದ್ದಾರೆ. ನಾನೊಂದು 8 years ಬೇಬಿ ಇದ್ದೆ, ಹೊರಗಡೆ ಬಂದವಾಗ ಆ ತಾಯಿನ ಅಬ್ಸರ್ವ್ ಮಾಡಿದ್ದೀನಿ. ಒಂದು 22-23 ವರ್ಷ ಆಯಿತು ಇಲ್ಲಿಂದ ಬಿಟ್ಟು ಹೋಗಿನು. ಅವರು ತೀರೋ ಹೋಗಿರ್ಬೋದು, ನಮ್ಗೆ ಯಾರಿಗೂ ಅನುಭವ ಗೊತ್ತಿಲ್ಲ. ನಮ್ಮಿಂದ ಒಂದು 150-100 kilometer ಆಚೆನವರು, ಪಾರ್ವತಮ್ಮ ಅಂತ ಬೇಡ ಇಲ್ಲಿದ್ರು. 4 years ಬ್ಯಾಕ್, 3 years. ಧ್ಯಾನಕ್ಕೆಲ್ಲ ಬರ್ಬೋದು, ಅದು ಬೆಳಗ್ಗೆ ಎಲ್ಲ ಫೋನ್ ಮಾಡಿ ಬರ್ಬೇಕು. ಬೆಳಗಿನ ಡೇಟ್ ಎಲ್ಲ ಇಲ್ಲಿ ಧ್ಯಾನಕ್ಕೆಲ್ಲ ಅವಕಾಶ ಇಲ್ಲ, ಅಂದ್ರೆ ಭಕ್ತರು ಬರ್ತಾ ಇರ್ತಾರೆ, ಅವರಿಗೆ ತೊಂದರೆ ಕಷ್ಟ ಆಗತ್ತೆ. ಅಂದ್ರೆ ಹೇಳಿದಲ್ಲ, 1 ತಿಂಗಳು ಜುಲೈ 1 ತಿಂಗಳು ತುಂಬಾ ಕಷ್ಟ ಆಗತ್ತೆ. ಒದ್ದೆಯಲ್ಲೇ ಪೂಜೆ ಮಾಡ್ತೀವಿ, ನಮ್ಮ ಹೊಟ್ಟೆ ತನಕ ನೀರಿರುತ್ತೆ, ಬರ್ಲೇಬೇಕು. ಪೂಜೆ ತಪ್ಸ್ಲಿಕ್ಕಿಲ್ಲ, ಅದೆಷ್ಟೇ ಕಷ್ಟ ಆದ್ರೂ ಪೂಜೆ ತಪ್ಸ್ಲಿಕ್ಕಿಲ್ಲ. ಜನ ಬರ್ಲಿ, ಸಂಪಾದನೆ ಆಗ್ಲೇ ಇರ್ಲಿ, ಪೂಜೆ ಪುನಸ್ಕಾರ ಯಾವತ್ತೂ ನಿಲ್ಲೋದಿಲ್ಲ. ಮತ್ತೆ ಈ ವಿಶೇಷ ನಾಗದ ಶಿಲೆಗಳು, ಅನಾದಿಯಿಂದ ಮೂಲ ನಾಗ ಇತ್ತು, ರಾತ್ರಿ ಹಂದಿಗಿಂದಿ ಎಲ್ಲ ಬಂದು ಹಾಳು ಮಾಡಿ ಹೊಸ ನಾಗ ಪ್ರತಿಷ್ಠಾಪನೆ. ವಿಶೇಷ ಪೂಜೆ ಪುನಸ್ಕಾರ ಮಾತ್ರ. ನಮ್ಮ ಕುಟುಂಬದ ಪೂಜೆ 1-2 ಆಗುತ್ತೆ. ಮತ್ತೆ ಭಕ್ತರೆಲ್ಲರೂ ಹರಕೆ ಹೇಳ್ಕೊಂಡು ಹೋದ್ರೆ ಒಳ್ಳೇದಾದ. ಮೊದಲಿಂದ ಇಲ್ಲ, ಇದು ಅನಾದಿ ನಾಗ ಹಿಂದ್ಗಡೆ ಇತ್ತು, ಇದು ಹೊಸ ನಾಗ ಪ್ರತಿಷ್ಠಾಪನೆ ಮಾಡಿರೋದು. ಇದೊಂದು 25 years ಆಯ್ತು ಇದು ಪ್ರತಿಷ್ಠಾ. ಮೂಲ ನಾಗ 500-600 ವರ್ಷದ ನಾಗ ಇತ್ತು, ಹಿಂದ್ಗಡೆ ಇತ್ತು. ಬಟ್ ಅದು ಹಂದಿ ಎಲ್ಲ ಬರುತ್ತೆ ರಾತ್ರಿ ಒಳಗಡೆ ಬಂದು ಮನ್ಕೊಂಡು ಆ ಉಪ್ಪು ಕಲ್ಲೆಲ್ಲ ಹಾಳು ಮಾಡಿ ಹೋಗುತ್ತೆ. ಮತ್ತೆ ಬಾವುಲಿ ಮೇಲೆ ಹೊಡೀರಿ ಸರ್, ಟಾರ್ಚು. ಬಾವುಲಿಗಳು ಸರ್, ದೇವ್ರ ಬ್ಯಾಟು, ಒಂದು ಟಚ್ ಮಾಡೋದಿಲ್ಲ, ಎಲ್ಲ ದೇವ್ರ ಬ್ಯಾಟು. 2000 ಮಿಕ್ಕಿ ಇದೆ ಸರ್, ಮುಟ್ಟೋದಿಲ್ಲ. ಮಾತೆಲ್ಲ ಕೇಳ್ತಾರೆ ಸರ್, ನಿಮ್ಮನ್ನೇನು ಮಾಡೋದಿಲ್ಲ, ತಾಯಿ ಬ್ಯಾಟು. ಬನ್ನಿ. ಸರ್, ಇದೊಂದು ವಿಶೇಷ ದಾರಿ. ಕಾಶಿ ರಾಮೇಶ್ವರಕ್ಕೆ ಹೋಗ್ತಿತ್ತಂತೆ, ಒಂದು ದಿವಸ ನೀರು ಹೋಗುತ್ತೆ. ಸತ್ಯ ಇರ್ಬೋದು ಸರ್, ಇವತ್ತು ತಾಳಗೆರೆ ಶಾಸ್ತ್ರದ ಉಲ್ಲೇಖ ಬರುತ್ತೆ. ಬೆಂಗಳೂರಲ್ಲಿ ಒಬ್ಬರು ಜ್ಯೋತಿ ಅಕ್ಬರ್ ಅಂತ ಇದ್ದಾರೆ, ಅಸ್ಟ್ರಾಲಜಿ ನೋಡುವಾಗ ಈ ಗುಹೆದು ಉಲ್ಲೇಖ ಬರುತ್ತೆ. ಅವಾಗ ಸತ್ಯ ಅನಿಸ್ಬೋದು ನಮಗೆ. ಮುಂದೆ ಕಂಟಿನ್ಯೂಸ್ ಇದೆ, ಮುಂದೆ ನೀರು ದೇವಸ್ಥಾನಕ್ಕೆ ಹೋಗುತ್ತಂತೆ, ನದಿಯೆಲ್ಲ ನಾವು ನೋಡಿದ್ದೀವಿ. ನೀರು ಹೋಗೋದು ನಿದರ್ಶನ ನಮ್ಮ ಕಣ್ಣಿಗೆ ಕಾಣುತ್ತೆ. ನಿಮ್ಮ ಕಾರಿಂದ ಒಂದು 50-100 ಹೆಜ್ಜೆ ಮುಂದೆ ಹೋದ್ರೂ ಕೂಡ ಒಂದು ಮರದ ಅಡಿಯಿಂದ ನೀರು ಹೊರಗಡೆ ಬರುತ್ತೆ. ಮತ್ತೆ ದೈವ ನಿರ್ಮಿತ. ಇವತ್ತಿನವರಿಗೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಹೊರಗೆ ಹೋಗೋದಿಲ್ಲ. 6 ಗಂಟೆ ಮೇಲೆ, ಬೆಳಗ್ಗೆ 9-10 ಗಂಟೆ ಬಂದ್ರೆ ಇಲ್ಲೇ ಇರ್ತಾರೆ. ಮತ್ತೆ ರಾತ್ರಿ 10 ಗಂಟೆ ಮೇಲೆ, 8-10 ಗಂಟೆ ಮೇಲೇನೆ ಹೊರಗಡೆ ಹೋಗೋದು. ಅವು ಕತ್ಲಾಗಿದ್ದು ಗೊತ್ತಾದ್ರ ಮೇಲೇನೆ ಹೋಗೋದು, ಅಷ್ಟೊತ್ತಿಗೆ ಹೋಗೋದಿಲ್ಲ. ಒಂಚೂರು ಟಾರ್ಚ್ ಬಂದ್ ಮಾಡಿ ವಿಡಿಯೋ ಒಂಚೂರು ಮುಚ್ಕೊಳ್ಬೋದು. ಕಣ್ಣಲ್ಲಿದ್ದರ ಜೀವನ ಸರ್, ಈ ಬದುಕು ನೋಡಿ ಎಷ್ಟು ಬೇಜಾರಾಗುತ್ತೆ. ಅಂಧಕಾರ, 12 ಗಂಟೆ ರಾತ್ರಿ ಆದಾಗಿದೆ. ನೀವೆಲ್ಲ ಈ ಒಳಗಡೆ ಇದ್ದೀವಿ, ಬಟ್ ಬೆಳಕಿಲ್ಲ. ಆದ್ರೆ ಕುಡ್ರು ಸಾಯೋ ತನಕ ಲೀಡ್ ಮಾಡ್ತಾರೆ. 3 ದಿನ ಬದುಕು ಸರ್, ಎಷ್ಟು ಬೇಜಾರಾಗುತ್ತೆ ನೋಡಿ. ಕೊಚ್ಚುತ್ತೀವಿ, ಕೊಲ್ತೀವಿ, ಚುಚ್ಚುತ್ತೀವಿ. ವಿಡಿಯೋ ಆನಲ್ಲೇ ಇದೆ, ಬಟ್ ಆದರೆ ನಾವ್ಯಾರೂ ಕಾಣ್ತಿಲ್ಲ. ತಾಯಿ ಹೊಟ್ಟೆಯಲ್ಲಿ 9 ತಿಂಗಳು ಹೀಗೆ ಇರ್ತೀವಿ, ಸತ್ತೋದ್ರ ಮೇಲೆ ಮಿಲಿಯನ್ ವರ್ಷಗಟ್ಟಲೆ ಹೀಗೆ ಇರ್ತೀವಿ. ಆದರೆ ಬದುಕು 3 ದಿನ ಸರ್. ಒಳ್ಳೆ ಜೀವನ ಮಾಡ್ಕೊಳ್ಳೋಣ, ಹಿಂದೂ ಧರ್ಮ ರಕ್ಷಣೆ ಮಾಡೋಣ, ಆದರೆ ಇನ್ನೊಬ್ರು ಉಪಕಾರ ಮಾಡೋಣ. ಉಪದ್ರ ಕೊಡೋದು ಬೇಡ. ಒಂದು ಹ್ಯಾಂಡ್ ಹೋದ್ರೂ ಓಕೆ, ಒಂದು ಲೆಗ್ ಹೋದ್ರೂ ಓಕೆ. ಕಣ್ಣಿನ ಮಹತ್ವ ಯಾರು ಬಂದರೂ ನಾವು ತಿಳಿಸ್ತೀವಿ ಸರ್, ಇನ್ನೊಬ್ಬರ ಜೀವಕ್ಕೆ ಬೆಳಕಾಗಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ನಿಮ್ಮ ಯೂಟ್ಯೂಬ್ ಚಾನಲ್ಲು ಲಕ್ಷಾಂತರ ವ್ಯೂಸ್ ಆಗಲಿ, ಕೋಟ್ಯಾಂತರ ಜನ ನೋಡಲಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಇದು ಆವೆ ಮಣ್ಣು ಸರ್, ನಿಮ್ಮ ಅಗ್ರಿಕಲ್ಚರಿಗೆಲ್ಲ ಒಳ್ಳೇದಾಗುತ್ತೆ. ಇದು ಆನಿತ್ತಲ್ಲ, ಆವೆ ಮಣ್ಣು ಅಗ್ರಿಕಲ್ಚರಿಗೆಲ್ಲ ಒಳ್ಳೇದು. ಮಡಿಕೆ ಎಲ್ಲ ಮಾಡ್ತಾರಲ್ಲ ಸರ್, ಅದು ಇಲ್ಲಿಂದ ಕೊಂಡೋಗ್ತಾರಾ? ಕೊಂಡೋಗೋದಿಲ್ಲ, ಇದು ದೇವ್ರದ್ದಲ್ಲ ಸರ್. ಅದಕ್ಕೋಸ್ಕರ ಈ ಗಿಡಕ್ಕೆಲ್ಲ ಕೊಡ್ತೇವೆ, ಮತ್ತೆ ಗಿಸೇಜ್ಗೆಲ್ಲ ಕೊಡಲ್ಲ. ನೀವು ಅಗ್ರಿಕಲ್ಚರ್ ಬೇಕಾದ್ರೆ ಕೊಂಡು ಹೋಗ್ಬಹುದು, ಅದು ಹೇಳಿ ಕೊಡ್ತೇವೆ, ಬೇರೆ ಅದಕ್ಕೆ ಉಪಯೋಗಿಸ್ಬೇಡಿ ಅಂತ. ದೇವ್ರದ್ದಲ್ಲ, ಒಳ್ಳೇದಕ್ಕೆ ಉಪಯೋಗ ಆಗ್ಬೇಕು, ಸುಮ್ನೆ ಅಲ್ಲ. ಮಂಡೆ ತಾಗೊಂಡು ಅದು ಹೊಸ ರೋಡು, ಹೋಗಿ. ಕ್ಯಾಮರಾಮನ್ ಹಿಂದೆ ಇರಲಿ. ಮಂಡೆ ತಾಗೊಂಡು
ಬನ್ನಿ ಗುರುಗಳೇ. ಪ್ರಾಣಿಗಳೆಲ್ಲ ಮನ್ಕೊಳತ್ತೆ, ರಾತ್ರಿ ಎಲ್ಲ ಹಂದಿ ಎಲ್ಲ ಮನ್ಕೊಳತ್ತೆ, ಮತ್ತು ಜಾಗಗಳು ತುಂಬ ಇದೆ. ಎಲ್ಲಿ ಹೋಗ್ತದೆ ಅಂತ ಪರೀಕ್ಷೆ ಮಾಡಲಿಕ್ಕಿಲ್ಲ ಈ ಪ್ಲೇಸಲ್ಲಿ. ಎಂತಕ್ಕಂದರೆ ಅದು ಹಿಂದಿನಿಂದ ಬಂದ ಪರಂಪರೆ ಅಲ್ಲ, ಒಂದು ಸತ್ಯ ಉಂಟು ಇಲ್ಲಿದೆಲ್ಲ, ಒಂದು ಸತ್ಯ ಉಂಟು. ನಾವೇ ನಿದರ್ಶನ, ನಾವು ಜೀರೋದಿಂದ ಇಲ್ಲಿ ಬಂದವರು. ನಮ್ಮ ಒಂದು ಊಟನೂ ಇದ್ದಿಲ್ಲ, ಭಕ್ತರಿಂದನೇ ಮಂಗಳೂರು, ಬೆಂಗಳೂರು, ಕುಂದಾಪುರ, ಉಡುಪಿ ಎಲ್ಲ ಭಕ್ತರು ಸಹಾಯ ಮಾಡಿಯೇ ನಮ್ಮ ಬದುಕು, ಮತ್ತು ಬೇರೆ ಏನಿಲ್ಲ. ಟೆಂಪಲಿಂದ ₹1 ಸಹಾಯ, ಗೌರ್ಮೆಂಟಿಂದ ಏನೂ ಇಲ್ಲ ಸರ್. ಇವತ್ತಿನವರೆಗೆ ಇಲ್ಲಿನ ಭಕ್ತರು ಬಂದೇ ನಾವು ಎಷ್ಟು ಚಂದ ಈ ಸೇವೆ ಮಾಡ್ಕೊಂಡು ಹೋಗ್ಲಿಕ್ಕೆ ನಮಗೆ ಭಾಗ್ಯ. ಅದೆಷ್ಟು ಹೇಳಿದರೂ ಅವ್ರ ಋಣ ತೀರ್ಸೋಕ್ಕೆ ಆಗಲ್ಲ. ಅದಂತೂ ಮಿರಾಕಲು. ಒಂದು ಆಸ್ತಿ ಪಾಸ್ತಿ ಏನೂ ಇಲ್ಲ, ಇದೇ ನಮಗೆ ಆಸ್ತಿ ಪಾಸ್ತಿ ಮಾಡ್ಕೊಂಡು ಹೋಗ್ತಿದ್ದೀವಿ. ಅನ್ನೋದಿನ ಇಲ್ಲಿ ಇರ್ತೀವಿ. ತುಂಬ ಕಷ್ಟ ಇದೆ ಈ ಸೇವೆ. ಸುಮ್ಮನೆ ಮಾಡೋಕ್ಕಾಗಲ್ಲ. ಅದಕ್ಕೊಂದು ದೇವ್ರ ಶಕ್ತಿ ಇದ್ದರೆ ಮಾತ್ರ. 10 ಜನ ಬಂದ್ರೂ 10 ಸಲ ಹೋಗಬೇಕು, ಬರಲಿಲ್ಲ ಅಂದ್ರೂ ನಾವು ನಮ್ಮ ಕೆಲಸ ಹೋಗಲೇಬೇಕು. ದಿನಂಪ್ರತಿ ಈ ಸೇವೆ ಮಾಡಲೇಬೇಕು. ಒಂದಿನೂ ತಪ್ಪಿಸ್ಲಿಕ್ಕಿಲ್ಲ ಸರ್. ನಾವು 5-6 ತಲೆಮಾರಿಂದ ಈ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ 7 ಜನ್ಮದ ಇದು ಭಾಗ್ಯ ಅಂತ ಹೇಳ್ಬೋದು ಈ ಸೇವೆ. ಥ್ಯಾಂಕ್ ಯು ಸರ್. ಒಂಚೂರು ಮಾಹಿತಿ ಉಂಟು ಮೇಲೆ ನಿಮಗೆ ಲೈವ್ ವಿಡಿಯೋ ಕೊಡ್ತೇನೆ ಸರ್. ನಾನು ಹುಲಿ ಜೊತೆ ಮಾತಾಡಿದ್ದೀನಿ, ಲೈವ್ ವಿಡಿಯೋ ಉಂಟು, ಕೊಡ್ತೇನೆ. ಅದು ಹಸುವನ್ನು ನೋಡ್ಲಿಕ್ಕೆ ಬಂದಿದ್ದು ಲಾಸ್ಟ್ ಟೈಮು, ಸೆಪ್ಟೆಂಬರ್ 26ಕ್ಕೆ 11:56 ಒಳಗಲ್ಲ ಹೊರಗಡೆ. ಮತ್ತು ಸರ್ಪ ಸಂಚಾರ ಎಲ್ಲ ಉಂಟು. ಎಲ್ಲ ಬಂದು ನಿದ್ದೆ ಮಾಡಿ ಸ್ಕಿನ್ ರ್ಯಾಪರ್ ಎಲ್ಲ ಬಿಟ್ಟು ಹೋಗ್ತಾರೆ. ಇದು ಹಬ್ಬ ಕಟ್ ಮಾಡಿದ್ದು, ಇದು ನಿನ್ನೆದು, ಇದು ಮೊನ್ನೆದು. ಆಚೆ ಮನೆಯದು ಅಲ್ಲೇ ಉಂಟು, ಅದು 4 days ಬ್ಯಾಕ್. ಇದು ಎಲ್ಲ ಮನ್ಕೊಳತ್ತೆ. ಇದು ನಿನ್ನೆ ಆಚೆ ಮನೆಯದು ಅಂದರೆ ಇವತ್ತು ಗುರುವಾರದ್ದು, ಇದು ಶುಕ್ರವಾರದ್ದು, ಇವತ್ತಿಂದ ಇಲ್ಲ. ಮತ್ತು ಹುತ್ತಗಳು ಇದೆ ಸರ್, ಹುತ್ತನೇ ಇದೆ ಎಲ್ಲ ದೇವರದ ಹುತ್ತಗಳೆಲ್ಲ. ನಾವೆಲ್ಲ ಅನ್ವೇಷಣೆ ಮಾಡಲಿಲ್ಲ. ಒಂದು ದಿನ ಇಳಿದಿದ್ದೀನಿ, ಒಂದು ಬಸ್ಸು ನಿಲ್ಲುವಷ್ಟು ಜಾಗ ಉಂಟು, ಒಳಗಡೆ ಉಂಟು, ಸತ್ಯ ಉಂಟು. ಮತ್ತು ಎಲ್ಲಿ ಹೋಗುತ್ತೇನೋ ಅನ್ವೇಷಣೆ ಮಾಡಲಿಲ್ಲ. ಅಡ್ವೆಂಚರ್ ಚಾನಲ್ ಅದೆಲ್ಲ ಬಂದರು, ಅವಾಗ ತೊಂದರೆ ಆಗುತ್ತೆ ಅಂದರೆ ಅವಕಾಶ ಕೊಡ್ತೇನೆ. ಭಕ್ತರು ಮಾತ್ರ ಅವಕಾಶ. ಶ್ರೇಷ್ಠ ಇದು ನಾಥ ಪರಂಪರೆದು ಸಂಪ್ರದಾಯ. ನಾವು ಗೋರಖ್ನಾಥ್, ಯೋಗಿ, ನಿಮ್ಮ ಕದ್ರಿ ಮಠ, ಹಲೋರಿ ಮಠ, ನಾಥ ಪರಂಪರೆ ಸಂಪ್ರದಾಯ. ಇವತ್ತು ಪರಂಪರೆ ಇದೆ ನಮಗೆ. ಆ್ಯಕ್ಚುಲಿ ಇದು ನಮ್ಮ ವಿಮೂರ್ತಿ ಧಾರಣೆ ನಮಗೆ ಶ್ರೇಷ್ಠ ಧಾರಣೆ. ಆದರೆ ಇಲ್ಲಿ ಒಂದು ದೇವ್ರು ಹುಲಿ ಬಂದು ಚಳಿ ಕಾಸ್ಕೊಂಡು ಹೋಗ್ತಾಳೆ ಅಂತ ಒಂದು ಪರಂಪರೆ ಇದೆ. ಅನಾದಿಂದ ನಮ್ಮ ತಲಾಂತರದಿಂದ ಮಾಡ್ಕೊಂಡು ಬಂದಿರೋದು. ಆ್ಯಕ್ಚುಲಿ ನಮ್ಮ ಅಜ್ಜನ ಮನೆ ಇತ್ತು ಇಲ್ಲಿ, ಜಾಗ 1/2 ಎಕರೆ ಎಲ್ಲ ಜಾಗ ಕೊಟ್ಟಿದ್ದಾರೆ. ಈ ಊರಿನಲ್ಲಿ ಯಾರಿಗೂ ಈ ಸಂದರ್ಭದಲ್ಲಿ ಜಾಗ ಸಿಗೋದಿಲ್ಲ. ಬಟ್ 4-5 ತಲೆಮಾರಿಂದ ಇಲ್ಲಿ ಬಂದಿದ್ದೀವಿ, ಉಳಿಸ್ಕೊಂಡಿದ್ದೀವಿ ಅಂತ ನಮಗೆ ದೇವರು ಜಾಗ ಕೊಟ್ಟಿದೆ. ಇವತ್ತು ಆ ಪರಂಪರೆ ಇದೆ, ಮಾಡ್ಕೊಂಡು ಬಂದಿದ್ದೀವಿ. ದಿನಾಲೂ ಇಲ್ಲಿ ಅಗ್ನಿ ಉರಿಬೇಕು 365 ದಿನನೂ. ಮತ್ತು ಹೆಂಡಿನಲ್ಲಿ ಮಾಡಿತ್ತು, ಮರೆಲ್ಲ ಬಿದ್ದು ಮಾಡೆಲ್ಲ ಹೋಯ್ತು. ಭಕ್ತರು ಒಬ್ಬರು ಸಹಾಯ ಮಾಡಿದ್ದಾರೆ, ಒಬ್ಬರೇ ಸಹಾಯ ಮಾಡಿ. ಮತ್ತು ರೋಡು ಸಹ ಹಾಗೆ, ಯಾರು ಒಬ್ಬರೇ ಸಹಾಯ ಮಾಡಿದ್ದಾರೆ. ಇಲ್ಲಿ ಭಕ್ತರಿಂದನೇ ಎಲ್ಲ ನಡೀತಾ ಇರೋದು. ಒಳ್ಳೆಯದಾಗಲಿ. ನಿಮ್ಮ ಚಾನಲ್ಲು, ನಿಮ್ಮ ಎಲ್ಲದು, ನಿಮ್ಮ ಮನೆ ಕುಟುಂಬಕ್ಕೆ, ನಿಮ್ಮ ಎಲ್ಲ ಸಂಸಾರಕ್ಕೆ, ನಿಮ್ಮ ಬಿಸ್ನೆಸ್ಸಿಗೆ ಆ ಭೈರವ ನಾ ತಾಯಿ ಒಳ್ಳೇದು ಮಾಡಲಿ. ಯಾವತ್ತೂ ಚೆನ್ನಾಗಿರಿ. ನಿಮ್ಮ ಯೂಟ್ಯೂಬ್ ಚಾನಲ್ಲು ತುಂಬ ಯೂಸ್ ಆಗಲಿ, ಫೇಮಸ್ ಆಗಲಿ, ಅವಾರ್ಡ್ಸ್ ತಗೊಳ್ಳಿ, ನೀವು ಚೆನ್ನಾಗಿರಿ ಅಂತ ಬಯಸ್ತೀವಿ. ಥ್ಯಾಂಕ್ ಯು ಸರ್. ಚಂಡಿಕಾ ದುರ್ಗಾ ಪರಮೇಶ್ವರಿ ಸಿದ್ದಾಪುರ ಲೆಫ್ಟ್ ಚಂಡಿಕಾ ದುರ್ಗಾ ಪರಮೇಶ್ವರಿ ಅಮ್ಮ ಇದ್ದಾರೆ. ಮಾತಾಡ್ತೇನೆ. ಬಂದುಲೆ ತುಯ್ಯರತ್ತ ನಮ್ಮ ದೇವನ ದರ್ಶನ ಪಡೆದು ಬತ್ತ ಭಾರಿ ಶೋಕದೊಂಜಿ ಮೂರ್ತಿ. ದೇವನ ದರ್ಶನ ಪಡೆದು ಬತ್ತ ಅಂಚೆನೆ ನಮ್ಮ ಒಂಜಿ ದೇವರನ ಅನ್ನ ಪ್ರಸಾದನ ಸ್ವೀಕಾರವಂತ ಮಸ್ತ್ ಒಂಜಿ ವಿಶೇಷ ಬಂಡ ಮುಲ್ಪ ಬೇತೆ ದೇವಸ್ಥಾನಡ್ ಒಂಜಿ ರಡ್ಡ್ ಕಜಿಪಿತ್ತದ ಮೂಲು ಮಸ್ತ್ ಬಗೆತ ಒಂಜಿ ಕಜಿಪಿತ್ತದ ಒಂಜಿ ಅನ್ನ ಸಂತರ್ಪಣೆ ನಡಪುಂಡು. ಅವಲ ದಿನೋಲ ಪ್ರತಿನಿತ್ಯಲ ನಡಪುಂಡು ಮುಲ್ಪ.
ಒಂಜಿ ಬಾರಿ ಶೋಕದ ಒಂಜಿ ಅನ್ನ ಸಂತರ್ಪಣೆ ಅವೆಲ್ಲ ಒಂಜಿ ಎಂಕುಲು ದೆತೊಂದು ಬತ್ತ ಅಂಚನೆ ಮುಲ್ಪರ್ದೊಂಜಿ ನಮಕೊಂಜಿ 2 ಕಿಲೋಮೀಟರ್ ಎದುರು ಪೋಂಡ ಅಲ್ಪ ನಮಕ್ ಒಂಜಿ ಗುಹಾಲಯ ತಿಕ್ಕುಂಡು. ಆ ಗುಹಾಲಯಗಳ ನಮ್ಮ ಇತ್ತೆ ಪೋಪ ಅಲ್ತೆಲ್ಲ ನಮ್ಮ ವೀಡಿಯೋ ನೆಟ್ ಚಿತ್ರೀಕರಣ ಮಂತದ ಅವೆಲ್ಲ ನಮ್ಮ ವೀಡಿಯೋನು ನೆಟ್ ಪಾಡುವ ಅವಳು ಒಂಜಿ ಬಾರಿ ಶೋಕದ ಅಲ್ಪಲ ಒಂಜಿ ನಮ್ಮ ಗುಹೆಗೆ ಹೋದು ಅಲ್ತಲ ಒಂಜಿ ಅಲ್ಪ ನಾಗನ ಒಂಜಿ ಉಂಡು ಕಲ್ಲುಂಡು ಅಂಚೆನೆ ಅವು ಜೋಗಿನಕ್ಲಿಗೆ ಸಂಬಂಧಪಟ್ಟಿನ ಅಂಚಿನ ಒಂಜಿ ಗುಹೆ ಅಡೆಲ್ಲ ಪೋದು ನಮ್ಮ ಒಂಜಿ ಬತ್ತ ಅಂಚೆನೆ ಎಂಕಲ್ನ ವೀಡಿಯೋ ನಿಕ್ಲಿಗೆ ಲೈಕ್ ಆಂಡ ಲೈಕ್ ಮನ್ಪುಲೆ ಶೇರ್ ಮನ್ಪುಲೆ ಅಂಚೆನೆ ಸಬ್ಸ್ಕ್ರೈಬ್ ಮನ್ಪುನೇನು ಮರಪಚ್ಚಿ ಬಂದುಲೆ ಅಂಚೆನೆ ಎಂಕಲ್ನ ಇನ್ಸ್ಟಾಗ್ರಾಮ್ದ ಪೇಜ್ಲ ಉಂಡು ಐಕ್ಲ ಒಂಜಿ ಫಾಲೋ ಬೊಕ್ಕ ಲೈಕ್ ಮನ್ಪುನೇನು ಮರಪಚ್ಚಿ ಬಂದುಲೆ ಸೊಲ್ಮೆಲು ಬಂದುಲೆ.